ಮತ್ತೊಮ್ಮೆ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಒಂದು ಬಿಸಿಯಾದಂಥ ಪಕೋಡ ತಯಾರಾಗಿದೆ. ಈಗ ಚಿಲ್ ಆಗಿರುವಂಥ ಜ್ಯೂಸ್ ತಯಾರಾಗುತ್ತೆ. ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಜ್ಯೂಸ್ ಹೇಳಿದ್ರಿ? ಹೆಸರು ಕಾಳು. ಹೆಸರು ಕಾಳಿನ ಜ್ಯೂಸ್ ಹುರಿದು ರುಬ್ಬಿ ಜ್ಯೂಸ್. ಎಲ್ಲವೂ ಕೂಡ ನೀವು ಹುರಿದು ಪುಡಿ ಮಾಡಿ ರುಬ್ಬಿಯೇ ಮಾಡೋದು? ಹೌದು. ಸ್ಟಾರ್ಟ್ ಮಾಡುವ? ಮಾಡೋಣ. ಫಸ್ಟಿಗೆ ಒಂದು ಬಾಯ್ಲ್ ಕಡಾಯಿ. ಮೊದಲಿಗೆ ಬೆಂಕಿ ಹಚ್ಚಿಸಬೇಕು. ನೋಡಿ, ಇವಾಗ ಬಿಸಿ ಆಗ್ತಾ ಬಂತು. ಇದಕ್ಕೆ ಹೆಸರು ಕಾಳು ಹಾಕೋಣ. ತೊಳೆದಿಟ್ಟ ಹೆಸರು ಕಾಳು. ಚಟ್ಪಟಿ ಆಗೋದು ಬೇಡ, ಸ್ವಲ್ಪ ಕೆಂಪಾಗಾದರೆ ಸಾಕು. ಓಕೆ. ನೀವು ಕುಡಿದಿದ್ದೀರಾ ಮೇಡಮ್? ಹಾಂ, ಹೆಸರು ಕಾಳಿಂದ ಜ್ಯೂಸ್ ಇಲ್ಲಿ ನಮ್ಮ ರುಚಿಯಲ್ಲೇ ಹಲವಾರು ಗೆಸ್ಟ್ ಬಂದಾಗ ಒಬ್ರೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಮಾಡಿ ಇದು ಕೊಟ್ಟಿದ್ದಾರೆ, ಸವಿದಿದ್ದೇವೆ. ಹಾಗಾಗಿ ನೋಡುವಾಗ ಸ್ವಲ್ಪ ಅದೇ ರೀತಿ ಇರಬಹುದು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಟ್ವಿಸ್ಟ್ ಇರಬಹುದು, ನೋಡೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಜಾಸ್ತಿ ಹುರಿಯಲು ಬರೋದು. ಸ್ವಲ್ಪ ಹದವಾಗಿ ಬಿಸಿ ತಾಗಿದ್ರೆ ಸಾಕ? ಬಿಸಿಗಿಂತ ಸ್ವಲ್ಪ ಬೇಕು, ಆದರೆ ಜಾಸ್ತಿ ಬೇಡ ಅಂತ. ಓಕೆ ಓಕೆ, ಆಯಿತು. ಗ್ಯಾಸ್ ಆಫ್ ಮಾಡೋಣ. ಸಾಕು. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಹಾಕ್ಲಾ? ಪುಡಿ ಮಾಡ್ಕೊಳ್ಳೋದಾ? ಹೌದು. ಇವಾಗ ಇದಕ್ಕೆ ಬೆಲ್ಲ ಹಾಕಿದರೆ ತುಂಬ ರುಚಿ ಬರುತ್ತೆ. ನಾನು ಸ್ವಲ್ಪ ಸಕ್ಕರೆ ಹಾಕ್ತೇನೆ. ಹೀಗೆ ಒಂದು ಬೌಲಿಗೆ ಅರ್ಧ ಬೌಲ್ನಷ್ಟು ಸಕ್ಕರೆ. ಆಮೇಲೆ ಶುಂಠಿ, ಒಂದು 2-3 ತುಂಡು ಶುಂಠಿ. ಆಮೇಲೆ ಇದಕ್ಕೆ ಪುದೀನ ಸರಿ ಒಳ್ಳೆ ಪರಿಮಳ ಕೂಡ ಬರ್ತದೆ ಕುಡಿಯೋಕ್ಕೆ. ಪುದೀನ ಎಷ್ಟು ಹಾಕಿದ್ರು ಚಿಂತೆ ತೊಂದರೆ ಇಲ್ಲ. ಹೌದು, ಅದು ಇನ್ನೂ ರೆಫ್ರೆಶಿಂಗ್ ಅಲ್ವಾ? ಹೌದು. ಇದಕ್ಕೆ ಈಗ 2-3 ಗ್ಲಾಸ್ ನೀರು ಹಾಕಿ ರುಬ್ಬಬೇಕು. ಸೊ ನೀರು ಹಾಕ್ತೀನಿ, ನೋಡ್ಕೊಳ್ಳಿ. ಸಾಕು ಸಾಕು. ಸಾಕಾ? ಸಾಕು. ಎಸ್. ಓ, ಪುದೀನದು ಒಳ್ಳೆ ಘಮ ಬರ್ತಾ ಇದೆ ನೋಡಿ. ಹೀಗೆ ಹಾಕ್ಕೊಳ್ಬೇಕು. ಸೋಸ್ಕೊಳ್ಳೋದು ಏನು ಇಲ್ಲ? ಇಲ್ಲ, ಸೋಸ್ಕೊಳ್ಳಿಕ್ಕಿಲ್ಲ. ಇಲ್ಲ, ಅದಕ್ಕೆ ಸೇರಿಸಿಕೊಳ್ಳೋಣ. ನೋಡಿ, ಹೀಗೆ ನೊರೆ ಬರ್ತಾ ಇದೆ ನೋಡಿ. ಹೀಗೆ ಇವಾಗ ಇದು ಸ್ವಲ್ಪ ಇದಾಯ್ತಲ್ಲ, ಬಿಸಿ ಮಾಡಿದ ಹಾಲು ಇದು ತಣ್ಣಗಾದ್ಮೇಲೆ ಇದಕ್ಕೆ ಸೇರಿಸ್ಬೇಕು. ಹೀಗೆ ಮಿಕ್ಸ್ ಮಾಡಬೇಕು ಒಳ್ಳೆ. ಇವಾಗ ಒಂದು ಚೂರು ಏಲಕ್ಕಿ ಪುಡಿ ಹಾಕಬೇಕು. ಓಕೆ. ಅದು ರುಬ್ಕೊಳ್ಳುವಾಗಲೂ ಹಾಕ್ಬೋದು? ಹಾಕ್ಬೋದು. ಈಗ ನೀವು ಸಕ್ಕರೆ ಹಾಕಿದ್ದೀರಿ, ಬೆಲ್ಲನೂ ಹಾಕ್ಕೊಳ್ಬೋದು. ಇದು BP ಶುಗರ್ನವರಿಗೆ ಬೆಲ್ಲ ಹಾಕಿದರೆ ತುಂಬ ಒಳ್ಳೆಯದು. ಈಗ ನಮಗೆ ನಾರ್ಮಲ್ ಬೆಲ್ಲ ಬೇಡ, ಸಕ್ಕರೆ ಬೇಡ ಅಂತ ಹೇಳಿದವರು ಜೇನುತುಪ್ಪನೂ ಹಾಕ್ಬೋದು. ಮತ್ತೆ ಫ್ರೂಟ್ಸ್ ಕೂಡ ಸೇರಿಸ್ಬೋದು. ಓಕೆ ಓಕೆ ಓಕೆ, ಆಯ್ತು. ರೆಡಿ? ಆಯ್ತು. ಸರ್ವ್ ಮಾಡೋದಾ? ಆಯ್ತು, ಡನ್. ಸರ್ವ್ ಮಾಡಿ. ಇವಾಗ ರೆಡಿಯಾಗಿದೆ. ಹೆಸರು ಕಾಳು ಜ್ಯೂಸನ್ನು ಹಾಕ್ತಾ ಇದ್ದೇನೆ. ನಂತರ ಈಗ ಕಟ್ ಮಾಡಿದ್ದು ಯಾವುದು ಫ್ರೂಟ್ಸ್ ಆಗ್ತದೆ, ನಾನು ಮಾತ್ರ ಆ್ಯಪಲ್ ತುಂಡನ್ನು ಹಾಕಿದ್ದೇನೆ. ಹೀಗೆ ಎಷ್ಟು ಬೇಕು ಅಷ್ಟು ಹಾಕಿದರೆ ತೊಂದರೆ ಇಲ್ಲ. ಸೊ ಫ್ರೂಟ್ಸ್ ಹಾಕಲೇಬೇಕಾ ಅಥವಾ ಆಪ್ಷನಲ್ಲ? ಹಾಕದೇ ಕುಡಿಬಹುದು. ಹಾಕಿದ್ರೆ ತುಂಬ ರುಚಿಯಾಗಿ ಬೀಜ ಹಾಕ್ಬೋದು, ಬಾದಾಮಿ ಬೀಜ ಕಟ್ ಮಾಡಿ ಹಾಕ್ಬೋದು, ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ರುಬ್ಬುವಾಗಲೂ ಹಾಕ್ಕೊಳ್ಬಹುದು? ಇಲ್ಲ, ರುಬ್ಬುವಾಗ ಹಾಕಿದರೆ ಅದು ಗೊತ್ತಾಗೋದಿಲ್ಲ. ಎಸ್, ಕೊಡಿ.
ಇರಲಿ. ಒಂದು ನಿಮಗೆ ಒಂದು ನನಗೆ. ಎಸ್. ಸೊ ಇದು ಹೆಸರು ಕಾಳಿನ ಜ್ಯೂಸ್. ಥ್ಯಾಂಕ್ ಯು ಸೊ ಮಚ್. ಸಮ್ಮರ್ ಸೀಸನ್ಗೆ ದೇಹವನ್ನು ತಂಪಾಗಿ ಇರಿಸೋದಕ್ಕೆ ಹೆಸರು ಕಾಳಿನ ಜ್ಯೂಸ್, ಮನೆಯಲ್ಲೇ ತಯಾರಿಸಿದಂಥ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಹೆಸರು ಕಾಳಿನ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಹೆಸರು ಕಾಳನ್ನು ಹದವಾಗಿ ಹುರಿದು ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಅದೇ ಪುಡಿಗೆ ಅರ್ಧ ಕಪ್ನಷ್ಟು ಸಕ್ಕರೆ, ಶುಂಠಿ, ಪುದೀನ ಸೊಪ್ಪು, 2 ರಿಂದ 3 ಲೋಟ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಕಾಯಿಸಿ ಆರಿದ ಹಾಲು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬಳಿಕ ಸರ್ವಿಂಗ್ ಗ್ಲಾಸ್ ನಲ್ಲಿ ಹಾಕಿ ಮೇಲಿನಿಂದ ಸೇಬು ಚೂರುಗಳನ್ನು ಹಾಕಿ ಸರ್ವ್ ಮಾಡಿ ಹೆಸರು ಕಾಳಿನ ಜ್ಯೂಸ್. ಎಸ್ ಮೇಡಮ್, ಸೊ ಒಂದು ಬಿಸಿಯಾದಂಥ ಪಕೋಡ ತಯಾರಾದ್ರ ಜೊತೆಗೆ ಜ್ಯೂಸ್. ಸೊ ತಿಂದು ಆಮೇಲೆ ಜ್ಯೂಸ್ ಕುಡಿಯೋಣ. ಹೌದು, ತಗೊಳ್ಳಿ. ಸೊ ಇದು ಒಳ್ಳೆ ಕ್ರಿಸ್ಪಿ ಬಂದಿದೆ. ಸೊ ತಕ್ಷಣಕ್ಕೆ ಕ್ಯಾಬೇಜ್ ಪಕೋಡ ಅಲ್ಲ, ಈರುಳ್ಳಿ ಪಕೋಡ. ನೋಡಬೇಕು, ಈರುಳ್ಳಿಯೇ ಸಿಗ್ತಾ ಇದೆ. ನೀವು ಫಸ್ಟ್ ತಿಂದು ಬನ್ನಿ. ಚೆನ್ನಾಗಿದೆ. ಸೊ ಹೆಚ್ಚು ಏನು ಕಡಲೆ ಹಿಟ್ಟಿಲ್ಲ, ಅದು ಇಲ್ಲ ಇದಿಲ್ಲ. ಬಟ್ ಮಧ್ಯದಲ್ಲಿ ನೀವು ಅದು ತರಿಯಾಗಿ ಪುಡಿ ಮಾಡಿದ್ದು ಮಧ್ಯದಲ್ಲಿ ನಂಗೆ ಬೈಟ್ ಸಿಗ್ತಾ ಇದೆ. ಕಡಲೆಬೇಳೆ ಅಲ್ಲ, ಮಧ್ಯದಲ್ಲಿ ಅದರ ಬೈಟ್ ಸಿಗ್ತಾ ಇದೆ. ಸೂಪರ್, ಚೆನ್ನಾಗಿದೆ. ಒಳ್ಳೆ ಟೆಕ್ನಿಕ್ ಆ್ಯಕ್ಚುಲಿ ಇದು. ನೀವು ಬರೀ ಈರುಳ್ಳಿ ಪಕೋಡ ಮಾಡುವಾಗಲೂ ಕೂಡ ಈ ಥರ ಮಾಡ್ಕೊಳ್ಬೋದು. ಮಧ್ಯದಲ್ಲಿ ಕಡಲೆ ಸಿಗೋ ಥರ ಇರಬೇಕು ಅದು. ಚೆನ್ನಾಗಿದೆ, ಸೂಪರ್. ಸೊ ಅದನ್ನಂತೂ ಊಟಕ್ಕೆ ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದು ತಿನ್ನೋದಾ ಕುಡಿಯೋದಾ ಅಂತ ಅನ್ನಿಸ್ತಾ ಇದೆ. ಸೊ ಪೂರ್ತಿ ಸೇಬು ಹಾಕಿದ್ದೀರಿ. ಸರಿ, ಮಿಕ್ಸ್ ಮಾಡಿ ಕುಡಿಬೇಕು. ಎಸ್, ತಗೊಳ್ಳಿ ನೀವು ಸಹ. ಸೊ ನಾನು ಸೇಬುದು ಟೇಸ್ಟ್ ಅಂತ ಗೊತ್ತಿದೆ ನನಗೆ. ಸೇಬೆ ಆಮೇಲೆ ತಿಂತೀನಿ. ಈ ಹೆಸರು ಕಾಳಿನ ಜ್ಯೂಸ್ ಕುಡ್ದಿದ್ದೀನಿ. ಬಟ್ ಇದರಲ್ಲಿ ಇನ್ನೂ ಎನ್ಹ್ಯಾನ್ಸ್ ಯಾವುದು ಹಾಕ್ತಾ ಇದೆ ಅಂತ ಹೇಳಿದ್ರೆ ಪುದೀನ ಹಾಕಿರೋದ್ರಿಂದ. ಶುಂಠಿದು ಗೊತ್ತಾಗ್ತಾ ಇಲ್ಲ, ಈ ಪುದೀನ ಫುಲ್ ಅದರದೇ ರಾಜ್ಯ ಆಗಿದೆ ಅದರಲ್ಲಿ. ಸೊ ಹೆಸರು ಕಾಳು ತಂಪು. ಸೊ ಪುದೀನ ಹೆಸರು ಕಾಳಿಂದು ಜ್ಯೂಸ್ ಅಂತ ಹೇಳಿದ್ರೆ ಕೆಲವರು ಬೇಡ ನನಗೆ ಖಾಲಿ ನೀರು ಕೊಡಿ, ಅದು ಕೊಡಿ ಅಂತ ಹೇಳ್ತಾರೆ. ಈ ಥರ ನೀವು ಪುದೀನ ಎಲ್ಲ ಹಾಕಿದ್ರೆ ಪುದೀನ ಜ್ಯೂಸ್ ಅಂತ ಹೇಳಿ ನೀವು ಹಾಗೂ ಕೊಟ್ಟರು ಕೂಡ ದೇಹವನ್ನು ತಂಪಾಗಿಸುತ್ತೆ. ಇದು ದೇಹಕ್ಕೂ ಒಳ್ಳೆಯದು, ನಾಲಿಗೆಗೂ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಟ್ಟಿದ್ದೀರಿ. ಅದು ಕೂಡ ಈ ಸಮರಲ್ಲಿ ಅಷ್ಟು ದೂರದಿಂದ ಬಂದು ನಮಗೆ ಈ ಒಂದು 2 ರೆಸಿಪಿಯನ್ನು ನಮಗೆ ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಂತೂ ಸೂಪರ್ ಆಗಿರೋಂಥ ನಮಗೆ 2 ಅಡುಗೆಯನ್ನು ಹೇಳ್ಕೊಟ್ಟಿದ್ದೀರಿ. ಹೆಚ್ಚಾಗಿ ನಿಮ್ಮ ಶ್ರಮವನ್ನು ತುಂಬ ಇಷ್ಟಪಡ್ತೇನೆ. ಅಷ್ಟು ದೂರದಿಂದ ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಸೊ ನಿಮ್ಮ ಕೆಲಸ ಇನ್ನೂ ಈಸಿ ಆಗಲಿ, ಇದನ್ನು ಕೂಡ ನಿಮ್ಮ ಸಂಸ್ಥೆಯಲ್ಲಿ ಇದನ್ನು ಬಳಸಿ ಅಂತ ಹೇಳ್ತಾ ಈ ಒಂದು ಕಿರುಕಾಣಿಕೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಮಧ್ಯಾಹ್ನದ ಊಟದ ಟೈಮ್ಗೆ ಬರೀ ಅನ್ನ ಸಾರು ಇದ್ದರೆ ಸಾಕು, ಆದರೆ ಸೈಡ್ಗೆ ಒಂದು ಬೈಟ್ ಬೇಕು ಅಂತ ನಾನು ಫಸ್ಟಲ್ಲೇ ಹೇಳಿದೆ. ಸೊ ಇದಂತೂ ಕರೆಕ್ಟಾಗಿದೆ. ಸೊ ಈರುಳ್ಳಿ ಎಲ್ಲ ಇದು ಕ್ಯಾಬೇಜ್ ಪಕೋಡ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ಒಂದು ಜ್ಯೂಸ್ ಸೂದಿಂಗ್. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.